ಮಂಗಳೂರು ಏನೆಪೊಯ್ಯ ಪರಿಗಣಿತ ವಿಶ್ವವಿದ್ಯಾನಿಲಯದ ವತಿಯಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಪ್ಪ ಹಾಗೂ ಇನ್ಸ್ಪೈರೇಷನಲ್ ಲೀಡರ್ಶಿಪ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸಿಪಿ ಹಬೀಬ್ ರೆಹಮಾನ್ ಅವರ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಏನೆಪೊಯ್ಯ ವಿಶ್ವವಿದ್ಯಾನಿಲಯದ ವೈ ಅಬ್ದುಲ್ಲಾ ಕುನ್ನಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕತೆಯೊಂದಿಗೆ ನಿಸ್ವಾರ್ಥವಾಗಿ ಸಮಾಜಕ್ಕೆ ಕೊಡುಗೆ ನೀಡಿದರೆ ಒಂದಲ್ಲ ಒಂದು ದಿನ ಅವರನ್ನು ಇಡೀ ಸಮಾಜವೇ ಗುರುತಿಸುತ್ತದೆ. ಇದಕ್ಕೆ ಅಕ್ಷರ ಸಂತ ಹರೇಕಳ ಹಾಜಪ್ಪ ಹಾಗೂ ಹಬೀಬ್ ರೆಹಮಾನ್ ಅವರೇ ಸಾಕ್ಷಿಯಾಗಿದ್ದಾರೆ. ಇವರಿಬ್ಬರೂ ಸಲ್ಲಿಸಿದ ಸೇವೆ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಕಿತ್ತಳೆ ಮಾರುವುದರೊಂದಿಗೆ ತಮ್ಮ ಗ್ರಾಮದ ಮಕ್ಕಳು ಅಕ್ಷರಸ್ಥರಾಗಬೇಕು ಎನ್ನುವ ಕನಸಿನೊಂದಿಗೆ ಶಾಲೆಯನ್ನು ಆರಂಭಿಸಿ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ್ದು ಇವರ ಸಮಾಜ ಸೇವೆಯನ್ನು ಸರ್ಕಾರ ಗುರುತಿಸಿರುವುದು ಹೆಮ್ಮೆಯ ವಿಚಾರ ಎಂದರು. Who is known as the saint of letters, is being honored with the prestigious Padma Shri Award 2020. As a person who himself never had the opportunity of a formal education, as a hard-working food vendor, he devoted nearly 20 years of his life and his life's earning towards educating children in his village. He is indeed epitome of selflessness, sacrifice and service to the humanity. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹರೇಕಳ ಹಾಜಪ್ಪ, ಈ ಬಡ ವ್ಯಕ್ತಿಯನ್ನ ಏನೆಪೊಯ್ಯ ಸಂಸ್ಥೆ ಸನ್ಮಾನಿಸಿ ಗೌರವಿಸಿರುವುದಕ್ಕೆ ನಾನು ಚಿರಋಣಿ ಎಂದರು. 2009ರಲ್ಲಿ ಹರೇಕಳದ ಶಾಲೆಗೆ ಕಂಪ್ಯೂಟರ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ಒದಗಿಸಿದ ಮಹಾ ಕೊಡುಗೆಯನ್ನು ಏನೆಪೊಯ್ಯ ಸಂಸ್ಥೆ ನೀಡಿ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿದೆ. ಅಲ್ಲದೆ ಇಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ಎಲ್ಲರೂ ಸಮಾಜಕ್ಕೆ ಬಡವರಿಗೆ ಕೊಡುಗೆ ನೀಡುವಂತಾಗಲಿ ಹಾಗೂ ಸಂಸ್ಥೆಗೆ ಇನ್ನಷ್ಟು ಕೀರ್ತಿ ಬರಲಿ ಎಂದರು. ದೇಶದ ಒಬ್ಬ ಬಡವರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ, ಅದರ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈ ಶ್ರೀಮಂತದಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದೇ ಇಷ್ಟಪಡ್ತೇನೆ. ಆದರೆ ಅದನ್ನು ಕಂಡು ಪರಿಶೋಧನೆ ಕಣ್ಣಾರ ಕಂಡು ಇವತ್ತು ಈ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಯಾರು ಅಲ್ಲಾಹ್ ದೃಷ್ಟಿ ಕೊಟ್ಟ ಒಯ್ ಮೊಹಮ್ಮದ್ ಕುಂಜ ಅವರಿಗೆ ಮತ್ತು ಒಯ್ ಅಬ್ದುಲ್ಲಾ ಕುಂಜ ಅವರಿಗೆ ನಾನು ತಲೆಬಾಗ್ತೇನೆ. ಇದೇ ಸಂದರ್ಭ ಗೌರವ ಸ್ವೀಕರಿಸಿ ಮಾತನಾಡಿದ ಇಸ್ಲಾಮಿಕ್ ಅಕಾಡೆಮಿಕ್ ಎಜುಕೇಷನ್ನ ಟ್ರಸ್ಟಿ ಡಾಕ್ಟರ್ ಸಿಪಿ ಹಬೀಬ್ ರೆಹಮಾನ್, ಭಾರತ ಸರ್ಕಾರವು ಹರೇಕಳ ಹಾಜಬ್ಬರಂತಹ ಸಾಮಾನ್ಯ ವ್ಯಕ್ತಿಯನ್ನು ಗುರುತಿಸಿರುವುದು ಹೆಮ್ಮೆಯ ವಿಚಾರ. ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ನಾವು ಕೊಡುಗೆ ನೀಡುವಂತಾಗಬೇಕು. ಏನೆಪೊಯ್ಯ ಸಂಸ್ಥೆಯು ವೈದ್ಯಕೀಯ ಸೇವೆಯೊಂದಿಗೆ ಹಲವಾರು ಸಮಾಜಮುಖಿ ಯೋಜನೆಯ ಮೂಲಕ ಗುರುತಿಸಿಕೊಂಡಿದೆ ಎಂದರು. By integrating the preventive and promotive sides of health and diseases along with the advanced diagnosis and therapy, a first attempt in this region. Modern medicine has 3 segments: diagnosis, emergency management and elective therapy like surgical and other procedures. ಕಾರ್ಯಕ್ರಮದಲ್ಲಿ ಏನೆಪೊಯ್ಯ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್, ಏನೆಪೊಯ್ಯ ಗ್ರೂಪ್ ಚೇರ್ಮನ್ ವೈ ಮೊಹಮ್ಮದ್ ಕುನ್ನಿ, ಹಣಕಾಸು ಅಧಿಕಾರಿ ಮಹಮ್ಮದ್ ಬಾವು ಮತ್ತಿತರರು ಉಪಸ್ಥಿತರಿದ್ದರು.